ತಮಗೆಲ್ಲರಿಗೂ ನಮಸ್ಕಾರಗಳು. ಈ ದಿನದ ಕಗ್ಗ ಸರಣಿ ಸಂಚಿಕೆ 320. ನಾನು ನಿಮ್ಮೊಂದಿಗೆ ಕರುಣಾಕರ ಬಳಕೂರು. ಕಗ್ಗ ಗಾಯನಕ್ಕೆ ಧ್ವನಿಯಾಗಿದ್ದಾರೆ ವಿದ್ವಾನ್ ಸುರೇಶ್ ರಾವತ್ತವರು. ಬಂಧುಗಳೇ, ನಮ್ಮ ಕಗ್ಗ ಮಾಲಿಕೆಯು ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತಾದರೆ ಈ ಕ್ಷಣವೇ ಸಬ್ಸ್ಕ್ರೈಬ್ ಆಗುವುದನ್ನು ಮಾತ್ರ ಮರಿಬೇಡಿ. ಬನ್ನಿ ಈ ದಿನದ ಕಗ್ಗ ಮಾಲಿಕೆಯನ್ನು ಕೇಳಿ ಬರೋಣ. ತೆರೆಯೇಳುವುದು ದೈವ ಸತ್ವನರನುಳು ನೆರೆಯೇ, ತೆರೆ ಬೀಳುವುದು ಕರ್ಮ ವಿಧಿಯಿದಿರು ಪರಿಯೇಗೆ. ತೆರೆಯೇಳುವುದು ದೈವ ಸತ್ವನರನುಳು ನೆರೆಯೇ, ತೆರೆ ಬೀಳುವುದು ಕರ್ಮ ವಿಧಿಯಿದಿರು ಪರಿಯೇಗೆ. ತೆರೆಯ ನಾನು ತಗ್ಗು ತಗ್ಗ ನಾನು ತಲಿ ತೆರೆ, ತೆರೆ ತಗ್ಗುಗಳಿನೆ ತೊರೆ ಮಂಕುತಿಮ್ಮ. ತೆರೆ ತಗ್ಗುಳಿನೆ ತೊರೆ ಮಂಕುತಿಮ್ಮ. ಬಂಧುಗಳೇ, ಈ ಕಗ್ಗದಲ್ಲಿ ಮಾನ್ಯ DVG ಅವರು ಉಲ್ಲೇಖಿಸುವ ಹಾಗೆ ಮನುಷ್ಯನ ಮನಸ್ಸಿನಲ್ಲಿ ಪರತತ್ವದ ಅಂದರೆ ಭಗವಂತನ ತತ್ವವು ಸೇರಿಕೊಂಡಾಗ ಅವನಲ್ಲೊಂದು ಆಧ್ಯಾತ್ಮಿಕ ಭಾವ ಉಂಟಾಗುತ್ತದೆ ಎಂಬ ವಿಚಾರವನ್ನು ಗಹನವಾಗಿ ಚರ್ಚೆ ಮಾಡ್ತಾರೆ. ಖಂಡಿತವಾಗಿ ಇದು ಸತ್ಯವಾದ ಮಾತು. ನಿತ್ಯದ ಕರ್ಮಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಾಗ ಎಲ್ಲವನ್ನು ನಾವು ಮರೆತು ಬಿಡ್ತೇವೆ. ಇನ್ಯಾವುದೋ ಕ್ಷಣದಲ್ಲಿ ನಾವು ಮುಳುಗಿ ಹೋಗ್ತೇವೆ. ಈ ಮುಳುಗುವ ಮತ್ತು ಏಳುವ ಕ್ರಿಯೆ ಏನಿದೆ, ಇದು ನಮ್ಮ ಜೀವನ ಪರ್ಯಂತ ಪಯಣದಲ್ಲಿ ಸೇರಿ ಹೋಗಿರ್ತದೆ. ಆದರೆ ಇದನ್ನು ನಾವು ಸೂಕ್ಷ್ಮವಾಗಿ ಗಹನವಾಗಿ ಗಮನಿಸುವುದೇ ಇಲ್ಲ. ಲೌಕಿಕ ಭಾವದಲ್ಲಿ ಅಲೌಕಿಕತೆಯನ್ನು ಹುಡುಕುವ ಪ್ರಯತ್ನಗಳು ಆಗಾಗ ನಡೆಯುತ್ತದೆ. ಮಳೆ ಹನಿಯು ಹೇಗೆ ಅದು ಹನಿ ಹನಿಯಾಗಿ ಹರಿದು ನದಿಯಾಗುವತ್ತ ಸಾಗುತ್ತದೋ, ನದಿಯು ಹೇಗೆ ಸಮುದ್ರದತ್ತ ಸಾಗುತ್ತದೋ, ಹಾಗೆಯೇ ಈ ಪ್ರಾಪಂಚಿಕ ಜಗತ್ತಿನಲ್ಲಿ ಆತ್ಮವು ಪರಮಾತ್ಮನ ಹುಡುಕಾಟದಲ್ಲಿರುತ್ತದೆ. ಏಳು ಬೀಳುಗಳ ನಡುವೆ ಆತ್ಮವು ಪರಮಾತ್ಮನಲ್ಲಿ ಸೇರಿಕೊಳ್ಳುತ್ತದೆ. ಹೀಗೆ ಮನುಷ್ಯನಲ್ಲಿ ಪರಮಾತ್ಮನ ಅಂಶ ಸೇರಿಕೊಂಡಾಗ ಅಲೆಗಳು ಮೇಲಕ್ಕೆ ಏಳುತ್ತವೆ. ಕರ್ಮ ಮತ್ತು ವಿಧಿಯು ಹರಿಯುವಾಗ ಅಲೆಗಳು ಇಳಿಯುತ್ತವೆ ಎಂಬ ವಿಚಾರವನ್ನು ಮಾನ್ಯ DVG ಅವರು ಈ ಕಗ್ಗದಲ್ಲಿ ಉಲ್ಲೇಖಿಸುವುದನ್ನು ಕಾಣಬಹುದು. ಬಂಧುಗಳೇ, ನಾಳೆ ಇನ್ನೊಂದು ಕಗ್ಗದೊಂದಿಗೆ ನಾವು ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ, ಶುಭ ದಿನ. ಅವರು ಈ ಕಗ್ಗದಲ್ಲಿ ಉಲ್ಲೇಖಿಸುವುದನ್ನು ಕಾಣಬಹುದು. ಬಂಧುಗಳೇ, ನಾಳೆ ಇನ್ನೊಂದು ಕಗ್ಗದೊಂದಿಗೆ ನಾವು ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ, ಶುಭ ದಿನ.